ഞാനൊരു കാര്യം ഏറ്റെടുക്കാറുണ്ട്. നിങ്ങളെന്നെ വിശ്വസിക്കണം, നിങ്ങളുടെ നോമിനേഷൻ പിൻവലിക്കണം, നിങ്ങളുടെ പ്രശ്നം ചർച്ച ചെയ്ത് മുന്നിൽ തീർക്കാം. മുസ്ലിം ലീഗ് അഖിലേന്ത്യാ സെക്രട്ടറി പറയുമ്പോൾ മുസ്ലിം ലീഗുകാരനെ ഞാനതിൽ സംശയിക്കേണ്ടതില്ല. ഞാനത് സ്വീകരിച്ചു. ಲೀಗ್ ನಾಯಕರ ವಿರುದ್ಧ ಅಸಮಾಧಾನ. ಮಂಜೇಶ್ವರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಬ್ದುಲ್ಲಾ ಮಾಸ್ಟರ್ ಕಣಕ್ಕೆ. ಮುಸ್ಲಿಂ ಲೀಗ್ ನಾಯಕರು ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲವೆಂದು ಆರೋಪಿಸಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಅಬ್ದುಲ್ಲಾ ಮಾಸ್ಟರ್ ಕಣ್ಣೂರು ಪ್ರಚಾರ ಕಾರ್ಯದಲ್ಲಿ ಸಕ್ರಿಯರಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅಲ್ಪಮತದ ಅಂತರದಲ್ಲಿ ಜಯಗಳಿಸಿದ್ದ ಮುಸ್ಲಿಂ ಲೀಗ್ ಪಕ್ಷವನ್ನು ಮತ್ತೆ ಗೆಲ್ಲಿಸಲು ಕಾರ್ಯಕರ್ತರು ಶ್ರಮಿಸುತ್ತಿರುವ ಸಂದರ್ಭದಲ್ಲೇ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದ ಅಬ್ದುಲ್ಲಾ ಮಾಸ್ಟರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸುಮಾರು 14 ವರ್ಷಗಳ ಹಿಂದೆ ತನ್ನ ಪುತ್ರ ಮೊಹಮ್ಮದ್ ಇರ್ಷಾದ್ ಮೂಲಕ ಲೀಗ್ ನಾಯಕ ಪಾರಕ್ಕಲ ಅಬ್ದುಲ್ಲಾ ಅವರ ಸಂಬಂಧಿಕರಿಗೆ ಕತ್ತರ್ನಲ್ಲಿ ವ್ಯಾಪಾರ ಉದ್ದೇಶಕ್ಕಾಗಿ ರೂಪಾಯಿ 1.18 ಕೋಟಿ ಹಣ ನೀಡಲಾಗಿದ್ದು, ಅದು ಮರಳಿ ಸಿಗದ ಹಿನ್ನೆಲೆಯಲ್ಲಿ ವಿವಾದ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಪಿಕೆ ಕುഞ്ഞാലിക്കുട്ടി ಸೇರಿದಂತೆ ಹಲವು ನಾಯಕರು ಹಣವನ್ನು ವಾಪಸ್ಸು ಕೊಡಿಸುವ ಭರವಸೆ ನೀಡಿದ್ದರು. ಬಳಿಕ ಅದು ಈಡೇರಿಸಲಿಲ್ಲ ಎಂದು ಅಬ್ದುಲ್ಲಾ ಮಾಸ್ಟರ್ ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲವು ಬಾರಿ ನಾಯಕರನ್ನು ಸಂಪರ್ಕಿಸಲು ಪ್ರಯತ್ನಿಸಿದರೂ ಫಲ ಸಿಗದ ಕಾರಣ ಅವರು ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಪ್ರಸ್ತುತ ಶಾಸಕ ಹಾಗೂ ಲೀಗ್ ಮಂಡಲ ಕಾರ್ಯದರ್ಶಿಗಳು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಇರ್ಷಾದ್, ಜಮಾಲ್ ಪುತ್ತಿಗೆ, ಸಿರಾಜ್ ಕಣ್ಣೂರು, ಸಫ್ವಾನ್ ಮೊಗ್ರಾಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. മുസ്ലിം ലീഗിന്റെ സമന്വിതരായ സംസ്ഥാന പ്രസിഡന്റ് ഹൈദരലി ഷാഫി നടത്തുന്ന എല്ലാ നേതാക്കന്മാർക്കും നിങ്ങൾ ഈ പേര് പറയുകയും ഹൈദരലി ഷാഫി എന്റെ മകൾ 5 പ്രാവശ്യം പണക്കാർ കാണുകയും മറ്റുപല വിദ്യോഗ്യങ്ങളായ 10-15 പ്രാവശ്യം കാണുകയും ചെയ്തു. അതിൽ പേരുണ്ട്. ആ ഇടക്കാണ് ബഹുമാനപ്പെട്ട ലീഗ് അവർ മരണപ്പെട്ടു.